ಪ್ರಧಾನಿ ಮೋದಿಯವರು ದಿವಂಗತ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರು ತೋರಿಸಿದ್ದ ಧೈರ್ಯದ 1% ತೋರಿಸಿಲ್ಲ ಎಂದು ಸದ್ಯ ವಿಧಾನ ಪರಿಷತ್ ಸದಸ್ಯರಾಗಿರುವ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಪ್ರಧಾನಿ ಮೋದಿಯವರ ವಿದೇಶಾಂಗ ನೀತಿಗಳು ವಿಶ್ವದಲ್ಲಿ ಭಾರತವು ಒಂಟಿಯಾಗಿ ನಿಲ್ಲುವಂತೆ ಮಾಡಿದೆ. 1971ರಲ್ಲಿ ಯುದ್ಧ ಎದುರಾದಾಗ ಪ್ರಧಾನಿಯಾಗಿದ್ದ ಇಂದಿರಾರಿಗೆ ಹಲವು ಒತ್ತಡಗಳಿದ್ದವು. 2 ಮಗ್ಗುಲಿನಿಂದ ಪಾಕಿಸ್ತಾನ ದಾಳಿ ಮಾಡಿತ್ತು. ಈಗಿನ ಬಾಂಗ್ಲಾದೇಶದಲ್ಲಿ ಆಗ ನಡೆದಿದ್ದ ನರಮೇಧವನ್ನು ನಿಲ್ಲಿಸಬೇಕಿತ್ತು. ಯುಎಸ್ಎ ಯುದ್ಧ ಹಡಗು ಪಾಕಿಸ್ತಾನದ ನೆರವಿಗೆ ಬಂದು ಲಂಗರು ಹಾಕಿತ್ತು. ಅವೆಲ್ಲವನ್ನು ಇಂದಿರಾ ಗಾಂಧಿಯವರ ನಾಯಕತ್ವ ನಿಭಾಯಿಸಿತು. ಅಷ್ಟೇ ಅಲ್ಲ, ಜಗತ್ತಿನಲ್ಲಿ ಮೊದಲ ಬಾರಿಗೆ ಒಂದೇ ಕಡೆ 93,000 ಮಂದಿ ಪಾಕಿಸ್ತಾನದ ಸೈನಿಕರು ಶರಣಾಗುವಂತೆ ಮಾಡಿದರು. ಇಷ್ಟೆಲ್ಲ ಒತ್ತಡಗಳು ಪ್ರಧಾನಿ ಮೋದಿಯವರಿಗೆ ಎಲ್ಲಿದೆ? ಪಹಲ್ಗಾಮ್ ಉಗ್ರ ದಾಳಿ ನಡೆದಾಗ ಮೋದಿಯವರು ಎಲ್ಲಿದ್ದರೂ ಗೊತ್ತಿಲ್ಲ. ಅವರು ಆ ಸಂಬಂಧದ ಮತ್ತು ಯುದ್ಧ ಸಂಬಂಧಿ ಸರ್ವಪಕ್ಷಗಳ ಸಭೆಗೆ ತಪ್ಪಿಸಿಕೊಂಡುದು ಏಕೆ? ಉತ್ತರವಿಲ್ಲವೆಂದೇ. ದಿಢೀರನೆ ಯುದ್ಧ ವಿರಾಮ, ಅದರಲ್ಲೂ ವಿವಾದ. ಇದು ಭಾರತವು ಜಾಗತಿಕವಾಗಿ ತಲೆತಗ್ಗಿಸುವಂತೆ ಮಾಡಿದೆ ಎಂದು ಹರಿಪ್ರಸಾದ್ ಹೇಳಿದರು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬೆಂಗಳೂರು. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.